ಗಿರೀಶ ಎನ್ನುವ ಹೆಸರನ್ನು ಇರಿಸಿದ್ದೇವೆ. ಮನಸ್ಸಿಗೆ ತುಂಬಾ ಸಂತೋಷ. ಆದರೆ ಸ್ವರ್ಗವನ್ನು ಪಡೆದಕ್ಕಾಗಿ ಹೋಗಿದ್ದಾರೆ ನನ್ನವರು. ಯಾಕೆ ಬರಲಿಲ್ಲ? ಅವರ ನಿರೀಕ್ಷೆಯಲ್ಲೇ ಇದ್ದೇನೆ. ಬಂದಾರು ನಾನು ನಿಮ್ಮ ಗಂಡ. ನಾನು ಮತ್ತೆ ನಿಮ್ಮ ಗಂಡ. ಉಕ್ಕಿ ಉಕ್ಕಿ ಬರ್ತದೆ ಒಳಗಿಲ್ಲ. ಹೋಗುವಾಗ ಸರಿಯಾಗಿಲ್ಲ. ಈಗ ಹೋಗುವುದು ಸರಿಯಾಗಿದೆ. ಈಗ ಬರೋದು ಇಷ್ಟ ಆಯ್ತು. ಇಷ್ಟು ಹರಕೆ ಹುಡುಗ
ಇತ್ತ ಕಡೆಗೆ ಓಡಾಡಿ ಬಂದ ನೀನು ನೋಡಿದರೆ ತಾಯಿ ನೀನು ದಾರುಣಿಯ ಮೇಲೆ ನಿಂತು ಅದೇನನ್ನೇ ಬೆಳೆಸುತ್ತಾ ಇದ್ದೆ ತಾಯಿ. ಯಾಕೆ ಏನಾಯ್ತಮ್ಮ? ಅಮ್ಮ, ನಮ್ಮ ಪುರದಲ್ಲಿದ್ದಂತ ಜನರಿಂದ ಏನಾದ್ರೂ ಅನ್ಯಾಯವಾಗ್ತದೆ ಅಂತವರ ವಿಚಾರವನ್ನೇ ಮತ್ತೆ ದೊಡ್ಡವರ ವಿಚಾರವೇ. ಅರೇ ಶಂಕರನ ಬ್ರಹ್ಮಣೆ ಇವರಿಂದ ಏನಾದ್ರೂ ಕಷ್ಟವನ್ನೇ ಹಾಕಿತೆ ತಾಯಿ. ಮಿಕ್ಕಿರದ ದೇವತೆಗಳಿಂದ ಏನಾದ್ರೂ ಅನ್ಯಾಯವಾಯ್ತು ಅಮ್ಮ. ನಿನ್ನ ಧರ್ಮವಂತ ಮಹಿಷನಿರುವಾಗ ಯಾಕೆ ನಿನಗೆ ತಾಯಮ್ಮ? ನನ್ನಲ್ಲೇ ಆಗುತ್ತಾನೆ ನಾಳ್ತೀಯಮ್ಮ. ಏನಾಯ್ತಮ್ಮ? ನನ್ನ ಕಣ್ಣೀರಿನ ಕಥೆ ಏನು ಎಂಬುದಾಗಿ ಕೇಳುತ್ತಾ ಇದ್ದೀಯ. ಒಂದೇ ಮಾತ್ರನೇ ಹೇಳುವುದಾದರೆ ನಮ್ಮ ಬರ ಮುಗಿಯಿತು. ಸಾಹಸವನ್ನು ಪಡೆಯಬೇಕು ಎಂಬ ಉದ್ದೇಶವನ್ನು ಇರಿಸಿಕೊಂಡು ನಿನ್ನ ತಂದೆಯವರು ಸೇನೆಯನ್ನು ಜೊತೆಗೂಡಿಸಿಕೊಂಡು ಸ್ವರ್ಗಕ್ಕೆ ಹೋದರು. ನನ್ನ ತಂದೆ ಸ್ವರ್ಗಕ್ಕೆ ಹೋದ. ನಿನ್ನ ತಂದೆ ಸ್ವರ್ಗಕ್ಕೆ ಹೋಗಿ ಏನಾಯ್ತಮ್ಮ? ಇದು ಸಂತೋಷದ ವಿಚಾರವಲ್ಲವೇ ತಾಯಿ? ಆ ಭಾಗ್ಯ ನಮ್ಮ ಪಾಲಿಗೆ ಇಲ್ಲ ತಂದ. ಯಾಕಮ್ಮ? ಸೋತು ಹೋದಂತಹ ದೇವತೆಗಳು ಆ ಯಕ್ಷದಲ್ಲಿ ಯಕ್ಷನಲ್ಲಿ ದೂರನ್ನೇ ಕೊಟ್ಟರೆ ದೇವತೆಗಳ ಪಕ್ಷಪಾತಿಯಾಗಿ ಆ ಯಕ್ಷನು ಮುಂದುವರಿದು ಬಂದಂತೆ ಏನು ಮಾಡತ್ತಮ್ಮ? ಮುಂದುವರಿದು ಬಂದಂತಹ ಯಕ್ಷನಿನ ತಂದೆ
ಸ್ವರ್ಗಕ್ಕೆ ಹೋದ್ರೆ ತಾಯಿ ಹೌದು ನನ್ನ ತಂದೆ ಸ್ವರ್ಗಕ್ಕೆ ನಿಜ ಮಗನೇ. ಅಮ್ಮ ತಂದೆಯನ್ನು ನೋಡುವಂತ ಭಾಗ್ಯ ಇಲ್ಲ ತಾಯಿ ಇಲ್ಲ ಹೇಳ್ಬಾರ್ದು ಮಗ, ನಾನಿದ್ದೇನಲ್ಲ. ಮತ್ತೆ ನನಗೆ ಗತಿಯಾರಮ್ಮ ಇನ್ನು ಅನಾಥರಿಗೆ ದಿಕ್ಕಿಲ್ಲದವರಿಗೆ ದೇವರು ಗತಿ ಅಂತ ಮಗನೇ. ನನ್ನ ಪಾಲಿಗೆ ನಿರ್ಲಕ್ಷ್ಯ ತಾಯಿ ಯಕ್ಷ ಲೋಕವನ್ನೇ ಸೇರಿ ಯಕ್ಷನನ್ನೇ ತಲೆ ಬರಲು ಆತನ ರಕ್ಷಣೆಗಾಗಿ ತ್ರೈಲಕ್ಷಣೆ ಬರಲಿ ಅಂತವರ ಮೂರನೇ ಕಣ್ಣಲ್ಲಿ ಬೆವರನ್ನೇ ಸುರಿಸಲಿಕ್ಕೆ ನಿನ್ನ ತನದ ಮೈಸೂರು ಇದ್ದೇ ಇಲ್ವಲ್ಲ ಈಗಲೇ ಗೊತ್ತಿರುತ್ತದಾರೆ. ಅಲ್ಲಿರುವ ದೇವತೆಗಳನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿ ಪಡೆಯಬಹುದು ಮಗ. ಸೋತು ಹೋದ ದೇವತೆಗಳು ಆ ಹರಿಯಲ್ಲಿ ನೋಡಲು ಬಂದರೆ ಆ ಕಪಟನಾಟದ ಗುಪ್ತದಾರಿ ಯಾವಾಗ ಏನು ಮಾಡುತ್ತಾನೆ ಎಂಬುದನ್ನು ಹೇಳುವುದಕ್ಕೆ ಸಾಧ್ಯವಿಲ್ಲ ಮಗನಿಗೆ. ಅದಕ್ಕಾಗಿ ನಿನಗೊಂದು ಉಪಾಯವನ್ನು ಹೇಳುತ್ತೇನೆ. ಎಲ್ಲ ಬಲಗಳು ನಮ್ಮಲ್ಲಿದ್ದರೂ ಕೂಡ ಇಂಥ ಬಲವನ್ನು ಹೆಚ್ಚಿಸಿಕೊಳ್ಳಬೇಕಾದುದು ನಮ್ಮ ಆತ್ಮ ಕರ್ತವ್ಯ. ಅದಕ್ಕಾಗಿ ನೀನು ವಿಧಿಯ ಕುರಿತು ತಪಸ್ಸು ಮಾಡಬೇಕು ಮಗ. ತಪಸ್ಸನ್ನು ಆಚರಿಸಬೇಕು. ಚಿಂತಿಸಬೇಡಮ್ಮ. ಇದೇ ಪುರದಲ್ಲಿ ಎಲ್ಲ ಬ್ರಹ್ಮದೇವರನ್ನೇ ತಪಸ್ಸಿನ ಮೂಲಕ ವೆಚ್ಚಿಸಿಕೊಂಡೆ. ಅರಮನೆಯಲ್ಲಿ ಇದ್ದುಕೊಂಡು ಬೇಕಾದಷ್ಟು ಭೋಜನವನ್ನು ಮಾಡಿ ವಿಧಿಯ ಕುರಿತು ತಪವನ್ನು ಆಚರಿಸಿ ವಿಧಿ ಒಲಿಯುವುದಿಲ್ಲ ಮಗನೇ. ಮತ್ತೇನ್ ಮಾಡ್ಬೇಕು? ಘೋರವಾದಂತಹ ಅರಣ್ಯವನ್ನು ಸೇರಿ ಏಕಾಗ್ರ ಚಿತ್ತದಿಂದ ಆ ವಿಧಿಯ ಕುರಿತು ತಪವನ್ನು ಆಚರಿಸಿದರೆ ನಿನ್ನ ಭಕ್ತಿಗೂ ತಪಸ್ಸಿಗೂ ವಿಧಿ ಒಲಿಯುತ್ತಾನೆ. ಬೇಕಾದಂತಹ ವರಗಳನ್ನು ಪಡೆದು ಸ್ವರ್ಗದ ಮೇಲೆ ದಾಳಿಯನ್ನು ಮಾಡಿ ಇನ್ನೊಬ್ಬನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಅಮ್ಮ ಬ್ರಹ್ಮದೇವರ ತಪಸ್ಸಿಗಾಗಿ ನಾನು ಹೋಗ್ತೇನೆ ತಾಯಿ. ಆದ್ರೆ ನೀನು ಅರಮನೆಯಲ್ಲಿ ಸಂತೋಷದಲ್ಲಿ ಮಾತೆಯಿಂದ ಆಶೀರ್ವಾದವನ್ನೇ ಪಡೆದುಕೊಂಡು ನೇರವಾಗಿ ಘೋರವಾದಂತ ಕಾಡನ್ನೇ ಸೇರಿದೆ. ವಿನೋದನನ್ನೇ ತಪಸ್ಸಿನ ಮೂಲಕ ಮೆಚ್ಚಿಸಿ ಆಯ್ತು. ಬೇಕಾದಂತ ವರವನ್ನೇ ಬರೆದೆ. ಈ ವಿಚಾರವನ್ನೇ ತಾಯಿಯಲ್ಲೇ ತಿಳಿಸಬೇಕಾಗಿದೆ. ಆದಷ್ಟು ಬೇಗನೆ ಪುರವನ್ನೇ ಸೇರಿಕೊಳ್ತೇನಂತೆ.
ಮೊದಲಾಗಿ ಧರಣಿ ಪಾಲಕರನ್ನೇ ಗೆದ್ದುಕೊಂಡೆ. ಆ ನಂತರ ಪಾತಾಳವನ್ನೇ ಸೇರಿದೆ. ಅಲ್ಲಿಂದ ತಳಗಾದಿಗಳ ತಲೆಯನ್ನೆಲ್ಲ ಪಾತಾಳವನ್ನೇ ತನ್ನ ಸ್ವಾಧೀನಗೊಳಿಸಿದೆ. ಅಷ್ಟು ಮಾತ್ರವಲ್ಲ, ಮೂರನೆಯ ಲೋಕವಾದಂತಹ ನಾಲ್ಕು ಲೋಕವನ್ನೇ ಸೇರಬೇಕೆಂಬ ಇಚ್ಛೆ ಇದ್ದಾಗ ಯಾರು ನನ್ನನ್ನು ಕಾಣುವುದಕ್ಕಾಗಿ ಬಂದಿದ್ದಾರೆ. ಒಮ್ಮೆ ಬರಲಿಲ್ಲ. ನಮಸ್ಕಾರ. ಅಯ್ಯೋ, ನಿಮ್ಮನ್ನೇ ಕಂಡವಾಗ ವಿಚಿತ್ರವೇ ಆಗುತ್ತಾ ಇದೆ. ಒಬ್ಬರಲ್ಲ ಇಬ್ಬರಲ್ಲ, ಅದೆಷ್ಟೋ ಮಂದಿ ಶೋಣಿತೋಪುರದತ್ತ ಪ್ರವೇಶವನ್ನೇ ಮಾಡಿದ್ದೀರಿ. ಅಯ್ಯೋ, ಬಂದವರನ್ನೇ ಕಂಡವಾಗ ಮತ್ತೋ ವಿಚಿತ್ರವೇ ಆಗುತ್ತಾ ಇದೆ. ಅಂಗಾಂಗವನ್ನೇ ಕಳೆದುಕೊಂಡಿದ್ದೀರಿ. ಈ ರೀತಿಯಾಗಿ ಅಂಗಾಂಗವನ್ನೇ ಕಳೆದುಕೊಳ್ಳುವುದಕ್ಕೆ ಕಾರಣವೇನು? ಅಯ್ಯೋ, ಹುಟ್ಟುವಾಗಲೇ ಇತ್ತ ಅಥವಾ ಆ ನಂತರ ಈ ರೀತಿಯಾಗಿ ನಿಮ್ಮ ಹೆಸರೇ, ನಿಮ್ಮ ಪುರೆಯಲ್ಲಿ ಇತ್ತ ಸರ್ವರೇ ಕಾರಣವೇನು? ಭಗವಂತನಾಗಿ ಬಂದಿದೆ. ಯಾಕೆ ಬಂದದ್ದು? ಲಾಲಿ ಪುಟಾದರ ಮಾಲಿನಿ ಸುಕುಮಾರ ನಾವು ನಿನ್ನ ಹಿತವನ್ನು ಬಯಸಿದಂತ ನಾವು ನಿನ್ನ ಹಿತವಂತರೇ ಆಗಿದ್ದೇವೆ. ನನ್ನ ಹಿತವಂತರಾಗಿ ಬಂದೆ. ಅದು ಕೂಡ ಈ ಶೋಣಿತ ಪಟ್ಟಣದಲ್ಲೇ ಹುಟ್ಟಿಗಳವರು ನಾವು. ಇದೇ ಬಿಡುವಲ್ಲಿ ಹುಟ್ಟಿಗಳವರು ತಾವು. ಮತ್ತೇನಾಯ್ತು ನಿಮಗೆ? ನಾನು ಶಂಕಾಸುರ, ನೀನು ಶಂಕಾಸುರ, ಆತ ದುರ್ಗಾಸುರ, ಆತ ಬಿಡಲಾಸುರ. ಎಲ್ಲರೂ ನಮ್ಮವರೇ ಅಯ್ಯ. ಬಿಕ್ಕಿಲದವರು ನಿಮ್ಮವರೇ. ನಾವೆಲ್ಲರೂ ಒಟ್ಟಾಗಿ ನಾಲ್ಕು ಲೋಕವನ್ನು ಪಡೆಬೇಕು ಉದ್ದೇಶದಿಂದ ನಾಲ್ಕು ಲೋಕ ದಾಳಿಯನ್ನ ಮಾಡಿದೆವು. ಆಯ್ತು. ಆ ಒಬ್ಬರನ್ನೇ ಬಡಿದಟ್ಟಿದೆವು. ನಮ್ಮಲ್ಲಿ ಕೈಸದಂತ ಇಂದ್ರ ನೇರವಾಗಿ ವೈಕುಂಠವೇ ತೆರಳಿದ. ವೈಕುಂಠದತ್ತ ಪ್ರಯಾಣ ಬೆಳೆಸಿದ. ಏನು ಮಾಡಿದೆ? ಹೋದವ ಆ ನಾರಾಯಣ ಅವನಲ್ಲಿ ಸೂರ್ಯನೇ ಕೊಟ್ಟ. ನಮ್ಮಲ್ಲಿ ಇದ್ದವರೇ ಹೆದರಿದಂತ ಆತ ಅವನ ಕೈಲಿರುವಂತಹ ಸುದರ್ಶನವನ್ನೇ ತಿಂತ. ಚಕ್ರಾಯುಧವನ್ನೇ ಕಳುಹಿಸಿ ಕೊಟ್ಟನೆ. ಅವನ ಚಕ್ರಾಘಾತದಿಂದ ಅಂಗಾಂಗಗಳೇ ಕಳೆದುಕೊಂಡು ಈ ರೀತಿ ನಾವು ನೋಡಬೇಕಾಯ್ತು. ಓ ಸಂಕಲ್ಕಾದ್ಯರೇ, ಈ ರೀತಿಯಾಗಿ ಅಂಗಾಂಗವನ್ನೇ ಕಳೆದುಕೊಂಡಂತ ನೀವುಗಳೆಲ್ಲ ಇಷ್ಟರವರೆಗೆ ಎಲ್ಲಿ ಬದುಕಲಿಕ್ಕೆ ಬದುಕಿದ್ದು ಕಲಿಸುತ್ತಿದ್ದೆವು ಗಿರಿಕಾರಗಳಲ್ಲಿ. ಅರಣ್ಯವನ್ನು ಸೇರಿಕೊಂಡೆವು. ಅರಣ್ಯದಲ್ಲಿ ಹೇಗೂ ಕಲಿಸ್ತಾ ಬಂದೆವು. ಅವರ ವಿಚಾರವನ್ನು ನಾವು ಕೇಳಿ ತಿಳಿದುಕೊಂಡೆವು. ನಮ್ಮ ಮನೆಯಾದಂತಹ ಮೈಸಾಖ್ಯ ಶೋಣಿತಾನಗರದಲ್ಲಿ ಸತ್ಕಾರವಾಗಿದ್ದಾನೆ, ದೈವವನ್ನು ಸಹ ಸಂಪಾದನೆ ಮಾಡಿಕೊಂಡಿದ್ದಾನೆ ಎಂಬುದನ್ನು ತಿಳಿದುಕೊಂಡಂತಹ ನಾವು ನಮ್ಮ ದ್ವೇಷವಿದೆ. ಆ ದೇವಿಯಲ್ಲಿ ಆಸ್ತಿಯನ್ನು ತೀರಿಸಬೇಕಾಗಿ ನಿನ್ನಲ್ಲಿ ಬಂದುವುದು ಕೇಳಿಕೆ. ಮತ್ತೆ ನಾಯಕತ್ವವನ್ನು ವಹಿಸಿಕೊಳ್ಳಬೇಕಿದೆ.
ಯೋಗಿ ಅಲ್ಲ ಹೋಗಿಲ್ಲ ಅವನು. ನೀವು ಸಂಘ ಸಂಘ ಮುರಿಲಿಲ್ವಾ? ನೀವು ದುರ್ಗದಾಸ ನಿನ್ನದಲ್ಲಿ ಈಗ ತುಂಬಾ ಕಷ್ಟ ಆಯ್ತು. ಒಂದೆಲ್ಲ ಮುಂಚೆ ಸೋನಿ ಸಾಂಪ್ರದಾಯ ಒಂದು ತಾನು ಯಕ್ಷಣೆಯೊಬ್ಬ ಸದ್ದಲ ವಿದ್ಯುನ್ ಮಾಡಿ ಅವನ ಮಗನಂತೆ ಮೈಸಾಕಿರಿಂದ ಅವನ ಹೆಸರು ಒಬ್ಬನೆಲ್ಲ ಜೊತೆಯಲ್ಲಿ ಅಂಗವಿಕಲರು ಆ ಸಂಘದುರ್ಗಾದಿಗಳು ಕೂಡ ಇದ್ದಾರೆ. ಒಳ್ಳೆಯ ಮಾತನ್ನು ಸುರಲೋಕದ ಅಧಿಕಾರ ಬಿಟ್ಟು ಕೊಡ್ಬೇಕಂತ ಇಲ್ಲದ್ರೆ ನಿಮ್ಮನ್ನು ಪೀಠದಿಂದ
ಒಂದು ಮಾತನ್ನು ಕೇಳು. ಈ ಹಿಂದೆ ಬಂದವ ನೀನೇನಾಗಿದ್ದಿ? ಅಂಗವಿಕಲನಾಗಿದ್ದಿ. ಹಾಗೆ ಇನ್ನು ಶಿರವನ್ನು ಛೇದಿಸಿ ಹೋಗೋಣ. ಸಾಕು ಮಾಡಿದ ನನ್ನ ತಂದೆಯಾದಂತ ಬಿಸಿಲ್ಮಾರಿಯನ್ನೇ ಕೊಂದಂತ ನೀಚ ನೀನು ಆ ಸೇಡನ್ನೇ ತೀರಿಸುವುದಕ್ಕಾಗಿ ಈ ನಾಕನತ್ತ ಪ್ರಯಾಣವನ್ನೇ ಬೆಳೆಸಿದ್ದೇನೆ. ನಾಕನ ಅಧಿಕಾರವನ್ನು ಬಿಟ್ಟುಕೊಟ್ಟು ಪರಿಗಣಿಸಬೇಕ.
ಲೋಕದಲ್ಲಿರುವುದಲ್ಲ ನೇರವಾಗಿ ಮೂಲದ ರಕ್ತ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ಬ್ರಾಹ್ಮಣರ ಋಷಿಗಳ ಯಾಗ ಇತ್ಯಾದಿಗಳನ್ನೇ ಮಾಡಿ ದೇವತೆಗಳಿಗೆ ಅವಿಸನ್ನೆ ಕೊಡ್ತಾರೆ. ಅಂತವರಿಗೆ ಒಂದು ಮಾತನ್ನೇ ಹೇಳ್ಬೇಕು. ಇನ್ನು ಮುಂದೆ ಅರ್ಪಣ ತರ್ಪಣಾದಿಗಲ್ಲ ಸರಿ ಹಾಗೆ ಆಗ್ಬೇಕು. ನಿಮ್ಮ ಮಾತನ್ನು ಕೇಳದಲ್ಲೇ ಅವಾಗ ಶಿರವಾಟೆ ಯಾಕೆ ಕಾಮಿಸಿ ನಿಮಗೂ ಕೂಡ ಈ ಮಹಿಷರಾಜ್ಯ ನೀವು ಉದಯಿಸಬೇಕಾದ್ರೆ ಒತ್ತಾಯಿಸಬೇಕಾದ್ರೆ ಮಹಿಷರಾಜ್ಯ ಬೇಕು. ನನ್ನ ಆಜ್ಞೆಯನ್ನು ಧಿಕ್ಕರಿಸದೆ ನಿಮಗೆಲ್ಲ ಕಡೆಯ ಧಿಕ್ಕಾರಿತು. ಎತ್ತರಿಗೆ ಚತುರ ಅಧಿಕಾರ ಆಯ್ಕೆ ಎಂಬುದು ಯಾರಿಗೂ ಶಾಶ್ವತವಲ್ಲ ಎಂಬುದಕ್ಕೆ ನಾವೇ ಆದರ್ಶಪ್ರಾಯವಾದಂತಹ ಸ್ವರ್ಗಲೋಕದಲ್ಲಿ ಇರುವಂತಹ ಸಂಪತ್ತಿನ ಮೇಲೆ ಬೆಳೆಯುತ್ತಾ ಇದ್ದೆವು. ಆದರೆ ಮಹಿಷಾಸುರನೆಂಬಂತಹ ಘೋರ ದಾನವನು ಬ್ರಹ್ಮನ ವರಪ್ರಭಾವದ ಮೂಲಕವಾಗಿ ಸಮರ್ಥನಾಗಿ ಸ್ವರ್ಗಲೋಕವನ್ನೇರಿ ದೇವತೆಗಳನ್ನೆಲ್ಲ ನಮ್ಮಲ್ಲಿ ಸಂಗ್ರಾಮದಲ್ಲಿ ಕೈ ಸೋಲಿಸಿದ. ಕರ್ತವ್ಯ ಪಾಲನ ದೃಷ್ಟಿಯಿಂದ ನಾವು ಶಕ್ತಿ ಮೀರಿ ಸಂಗ್ರಾಮವನ್ನು ಮಾಡಿದರು, ಫಲಕಾರಿಯಾಗಿರುವ ನಾವೆಲ್ಲರೂ ಓದಿದ್ದೇವೆ. ತೀವ್ರಷ್ಟರಾದಂತಹ ನಾವು ಈ ರೀತಿಯಲ್ಲಿ ಕಟಿಹೀನರಾಗಿ ಕಾರಣಾಂತರದಲ್ಲಿ ಸಂಚರಿಸುವಂತಹ ಹೀನಾವಸ್ಥೆಗೆ ತಂದಿದ್ದೇವೆ. ಆದರೆ ಇದರ ಪರಿಹಾರಕ್ಕೆ ದಾರಿಯನ್ನು ಯೋಚಿಸಿದರೆ ಮಹಿಷಾಸುರ ಸಮರ್ಥನಾಗುವುದ ಕಾರಣ ಬ್ರಹ್ಮದೇವನವರ ಪ್ರಭಾವವನ್ನು ಕೇಳಿದ್ದೇವೆ ನಾವು. ಆದ ಕಾರಣ ಬ್ರಹ್ಮದೇವನಲ್ಲೇ ಹೋಗಿ ತೋರಿಕೊಳ್ಳೋಣ ಈ ವಿಷಯವನ್ನು. ಅಮರೇಂದ್ರ ಅಮರರನ್ನೆಲ್ಲ ಕೂಡಿಕೊಂಡು ಅಮರಾವತಿಯನ್ನು ಬಿಟ್ಟು ಅಕ್ಷಿಗಳಲ್ಲಿ ಅಶ್ರುಗಳನ್ನು ಹರಿಸಿಕೊಂಡು ಅರವಿಂದ ಸಂಭವನಾದ ನನ್ನ ಬಳಿಗೆ ತರಬೇಕಿದ್ರೆ ಕಾರಣ ಏನಪ್ಪ? ಸ್ವಾಮಿ ಏನರಿಕೆ ಮಾಡಿಕೊಳ್ಳಲಿದೆಯಾ? ಏನಾಯಿತು ನಿಮಗೆ?
ಅನುಗ್ರಹದ ಮೂಲಕವಾಗಿ ಸ್ವರ್ಗಲೋಕದಲ್ಲೂ ಸದಾ ಸಂತೋಷದಿಂದ ಕಾಲ ಕಳೆಯುತ್ತಾ ಇದ್ದೆವು. ಆದರೆ ಮಾಲಿನ್ಯ ಸಂಜಾತನಾದಂತಹ ಮಹಿಷಾಸುರನೆಂಬಂತಹ ಘೋರ ದಾನವನು ನಿನ್ನ ವರ ಪ್ರಭಾವದ ಮೂಲಕವಾಗಿ ಸಮರ್ಥವಾಗಿ ದೇವತೆಗಳಾದಂತಹ ನಮ್ಮನ್ನೆಲ್ಲ ಕೈ ತೋರಿಸಿದ. ಎಲ್ಲೆಲ್ಲಿ ನೋಡಿದ್ರು ಇನ್ನು ದುರ್ಜನರ ದಬ್ಬಾಳಿಕೆ ಮೆರೆಯುತ್ತಾ ಇದೆ, ಅನ್ಯಾಯ ಅನಾಚಾರಗಳು ಮೆರೆಯುತ್ತಾ ಇದೆ. ಸಾಧ್ಯವಿಲ್ಲ ಸ್ವಾಮಿ, ಅವನು ಮಾಡುವಂತಹ ಅನ್ಯಾಯವನ್ನು ಈ ಧರೆಯಂತೂ ಹೊರವಾಳು ನೀನೇ ಒಳ್ಳೆ ಜೀಯ. ಲೋಕಶಾಸನ ನಿಮಗೊದಗಿದ ಪರಿಭವವನ್ನು ಪರಿಹರಿಸುವುದಕ್ಕೆ ನನ್ನಿನ್ನಂತೂ ಸಾಧ್ಯ ಇಲ್ಲ. ಕಂಡತಕ್ಕೊಂದು ದಾರಿ ತೋರಿಸಿಕೊಡಬಲ್ಲ. ಏನು ಸ್ವಾಮಿ ಇದು? ನಾವು ಎಲ್ಲಿರುವುದಲ್ಲ, ಬಂದನು ಮಾಧವನಲ್ಲಿಗೆ ಹೋಗುವ ಮಾಧವನಲ್ಲಿಗೆ ಹೋಗುವ ಕುಳಿತವರು ಚಂದ್ರಕಾಂತ ಶಿಲೆಗಳೊಂದಾಗಿ ಎಷ್ಟೊಂದು ಮಾಡಬೇಕು ಇಲ್ಲಿ ಏನು ಮಾಡುವುದಕ್ಕೆ ಕಾರಣವಾಗಿರುವ ಯತ್ನವನ್ನು ಯೋಚಿಸುತ್ತ ಇದನ್ನು ಯಾರೋ ಕುಳಿತಾರೆ. ನಮ್ಮ ಹಾಗಿದ್ದರು ನನ್ನ ಸಂಭವವಾಗಿದ್ದರು ಮನಬಲ ಒಳಗೊಂಡು ವೈಕುಂಠದಲ್ಲಿ ಹರಿಯ ಕಾಣದೆ ಶತಮಂಜು ನನ್ನಿಂದ ಪರಿಹರಿಸಲಾಗದ ಕಷ್ಟವನ್ನು ಶ್ರೀಹರಿಯಲ್ಲಿ ನಿವೇದಿಸಿಕೊಳ್ಳೋಣ ಅಂತ ವೈಕುಂಠಕ್ಕೆ ಹೋದೆವು. ಅಲ್ಲಿ ಹೋದರೆ ನಾರಾಯಣ ಕಾಣ ಸಿಗಲಿಲ್ಲ. ಮುಂದೆ ಕೈಲಾಸಕ್ಕೆ ಗಮಿಸಿದೆವು. ಅಲ್ಲಿ ಶಂಕರನ ಪತ್ತೆಯೇ ಇಲ್ಲ. ಅವರೀರ್ವರನ್ನು ಕಾಣುವ ದೃಷ್ಟಿಯಿಂದಲೇ ಹಿಮಾಲಯದ ತಪ್ಪಲನ್ನು ಸೇರಿದ್ದೇವೆ. ಕೇಳುತ್ತಾ ಇದೆಯಲ್ಲ ಗಗನಮಾನಿ. ಹರಿಹರರೀರ್ವರು ಒಂದಾಗಿ ಕಡಲ ವಚಿಸುವ ಬಗ್ಗೆ ಯೋಚನಾಮಗ್ನರಾಗಿ ಚಂದ್ರಕಾಂತಾಗಿರೆಯಲ್ಲಿ ಕೂತಿದ್ದಾರಂತೆ. ಅಲ್ಲಿಗೆ ಹೋಗೋಣ ಬನ್ನಿ. ಸಕಲರು ಹೇಳಿ ತಾವೆಲ್ಲರೂ ಒಟ್ಟಾಗಿ ಇಲ್ಲಿಗೆ ಬಂದದ್ದು ಯಾಕೆ ಅಂತ ಹೇಳಿ. ಹರಿಹರರ ಹಿರಣ್ಯ ಗರ್ಭನೆ ನನ್ನ ಬಲದಿಂದ ಮತ್ತನಾದ ರೀತಿ ಪೌತ್ರ ಮಹಿಷಾಸುರ ಸುರಲೋಕದ ಮೇಲೆ ದಾಳಿಯನ್ನು ಮಾಡಿ ಸುಮನಸರನ್ನು ಸಮರ ಮುಖದಲ್ಲಿ ಜಯಿಸಿದ. ತ್ರೈಲೋಕವನ್ನು ತನ್ನ ಕೈವರ್ತಿಸಿಕೊಂಡು ಕಂಟಕ ಸದೃಶನಾಗಿ ಮೆರೆಯುತ್ತಾ ಇದ್ದಾನೆ. ಪಂಚಮಹಾಪುರುಷಗಳನ್ನು ಎಸಗುತ್ತಿರುವ ಪಾತ್ರಿಯನ್ನು ಕೊಂದು ಲೋಕವನ್ನು ವಹಿಸಬೇಕಾಗಿತ್ತು. ಅಡಕವಾಗಿರುವ ಯಾವ ಶಕ್ತಿಯನ್ನು ಹೊರಗಡೆದಿದ್ದೆ. ಮೈಸೂರ ವಧೆಗಾಗಿ ನನ್ನಲ್ಲಿ ಅಡಕವಾಗಿರುವಂತಹ ಶಕ್ತಿಯನ್ನು ಹೊರಗಡೆದಿದ್ದೇನೆ. ದುಷ್ಟರ ಸಂಹಾರಕ್ಕಾಗಿ ನನ್ನ ಅಂತರ್ತೇಜಸ್ಸು ಇದಾ ಸಮರ್ಪಣೆ. ದುಷ್ಟ ಸಂಹಾರಕ್ಕಾಗಿ ದೇವತೆಗಳಂತ ನಮ್ಮ ಅಂತಃಶಕ್ತಿಯನ್ನು ಮತ್ತೆ ನಾರಿಯಾಕೃತಿ ಬೆಳೆದು ತಲೆಗಿರಿಯೇ ಮಾಡಿ ಸುರನೆಲ್ಲ ಜಯವೇನು ತನುಕಿಗೈದರು. ನಭೋಮಂಡಲದಲ್ಲಿ ನಮ್ಮೆಲ್ಲರ ತೇಜಸ್ಸು ದೇವತೆಗಳ ಓಜಸ್ಸು ಒಂದಾಗಿ ನಾರಿಯಾಕೃತಿಗಳು ಭೂಮಿಯಂತ ಬರುತ್ತಾ ಇದೆ. ಲೋಕಮಾತೆ ಎಂಬುದರಲ್ಲಿ ಸಂದೇಹ ಇಲ್ಲ. ಸಕಲರು ಏಕ ಚಿತ್ತದಿಂದ ಮಹಾತಾಯಿಯ ಪ್ರಾರ್ಥನೆ ಮಾಡುವ. ಜಯ 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 ಜಯ.
ಮಹಿಷನು ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಬರುತ್ತಿರುವನೇ. ಶೀಘ್ರದಲ್ಲಿ ನಿಮಗೆಲ್ಲರಿಗೂ ಸಜವನ್ನೊದಗಿಸ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಬಲಿಷ್ಠರಾಗಿದ್ದರೂ ಕೂಡ ಅವರ ನರ್ತನೆಯಿಂದ ಪ್ರತಿಯೊಂದು ತೃಪ್ತಿಗೊಳಿಸ್ತೇನೆ. ನಿಶ್ಚಿಂತರಾಗಿರಿ, ಧೈರ್ಯಸ್ಥರಾಗಿರಿ. ಶೋಭಿಸುವ ಭೂಷಣ ವಸನ ಅರ್ಪಿತ ಹೋಗಬಾರದೆಂದು ತಿಳಿದುಕೊಂಡ ಮಯ ವಿಶ್ವಕರ್ಮರು ಸಕಲ ವಸನ ಭೂಷಣಗಳನ್ನು ತಂದು ಮಾತೆಯ ಪಾದಮೂಲದಲ್ಲಿ ಇರಿಸಿದವರಿದ್ದಾರೆ. ದೇವತಾ ಸ್ತ್ರೀಯರೆಲ್ಲರೂ ಒಂದಾಗಿ ಬಂದು ಶ್ರೀದೇವಿಯನ್ನು ಶೃಂಗರಿಸಿದವರಿದ್ದಾರೆ. ಈ ಸಂದರ್ಭದಲ್ಲಿ ಮಾತೆಯ ಮಕ್ಕಳಾಗಿ ದೇವಿಯ ಭಕ್ತರಾಗಿ ನಾವು ಸೇವೆ ಮಾಡುವುದು ಬೇಡ. ನಿಮ್ಮ ನಿರೂಪಣೆ ಅವಶ್ಯಕತೆ ಎಷ್ಟೋದು ಅಮ್ಮನ ಚಿತ್ತಕ್ಕೆ ಬಿಟ್ಟದ್ದು. ನಮ್ಮೆಲ್ಲರ ಮಾತೆ ದುಷ್ಟನ ಒದ್ದೆಗೆ ಕಾಲು ನಡಿಗೆಯಿಂದ ಹೋಗುವುದೇ ಎಂದು ಯೋಚನೆ ಮಾಡುವ ಸಮಯದಲ್ಲಿ ಪರ್ವತ ರಾಜನೇ ಅಮ್ಮನಿಗೆ ವಾಹನಕ್ಕಾಗಿ
ಬೀದಿಯಿಂದ ವರವನ್ನು ಪಡೆದೆಯಾ? ಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯಾ? ಋಷಿ ಮುನಿಗಳನ್ನು ಪೀಡಿಸಿದೆಯಾ? ಜಗತ್ತನ್ನೇ ಉಳಿಸುವುದಕ್ಕಾಗಿ ಎಲ್ಲಾ ದೇವತೆಗಳ ಮರೆಯಂತೆ ಅವರನ್ನು ರಕ್ಷಿಸುವುದಕ್ಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ನಿನ್ನ ಕಣ್ಣ ಮುಂದೆ ಸೇರಿ ಬಂದು ನಿಂತಿದ್ದೇನೆ. ಬದುಕಬೇಕೆನ್ನುವ ಆಸೆ ಇದ್ದರೆ ಇಲ್ಲದಿದ್ದರೆ ಇನ್ನೊಬ್ಬರ ಕಡಿಮೆ. ನೀನೇನು ನನಗೆ ನಿರ್ಲಕ್ಷ್ಯ. 3 ಲೋಕದ ಒಳ್ಳೆಯದಂತ ಬಯಸಿ ನಾನು ಒಳ್ಳೆಯ ತಕ್ಷಣ ನನ್ನ ತಲೆಯನ್ನು ಅಷ್ಟಭುಜೆಯಾಗಿ ಅವತರಿಸಿದರೆ ದುಷ್ಟರಾದಂತಹ ಮಹಿಷಾಸುರ ಸಂಹಾರವನ್ನು ಮಾಡಿದೆ. 40 ಶಂಖಾಸುರ, ದುರ್ಗಾಸುರ, ಚಾಮರಾಸುರ, ಬಿಡಾಸುರ ಮೊದಲಾದವನ್ನು ಸಂಹಾರ ಮಾಡಿದ ತಾಯಿ. ಅಷ್ಟು ಮಾತ್ರವೇ ಅಲ್ಲ, ಈ ಕಲೆಯಲ್ಲಿ ಧರ್ಮ ಸ್ಥಾಪನೆಯನ್ನು ಮಾಡಿದೆ. ಸಜ್ಜನಾದಂತಹ ಇನ್ನ ಈ ಭೀಕರವಾದಂತಹ ಸ್ವರೂಪವನ್ನು ನೋಡಿ ಲೋಕವೇ ಎಂದು ಅಲ್ಲೋಲಗೊಳ್ಳುತ್ತಾರೆ. ಶಾಂತರಾಗಬೇಕಮ್ಮ, ಶಾಂತರಾಗಬೇಕಮ್ಮ. ಅಲ್ಲ ಮೆಚ್ಚಿದೆ, ಸಂತೋಷವರಿದಳಾದೆ. ಕಂದ ಮುಂದಕ್ಕೆ ಹರ್ಷದಲ್ಲಿ ಕವನ ಪಾಲಿದು ಮಗನೇ ಮರಿಗುಡಲ್ಲ. 3 ವರ್ಷ 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 3
ಇದ್ದೀರಾ ಇದು ಸಂತೋಷವರಿಸಲಾದೆ ಶಾಂತರಾದೆ ಕಂದ ಮಹಿಷಾಸುರ ಸಂಕಾಸುರ ದುರ್ಗಾಸುರ ಬಿಡಲಾಸುರ ಶಾಮರಾಸುರ ಪುರುಷಾಸುರ ಶಿಕ್ಷಿರಾಸುರ ದುರ್ಗಮಾಸುರ ವ್ಯಾಳಾಸುರರಾದಂತಹ ಕಲರು ಮಾತ್ರವಲ್ಲದೆ ಅವರ ಜೊತೆಯಲ್ಲಿದ್ದಂತಹ 9 ಸೇನೆಯನ್ನು 9 ದಿವಸಗಳ ಪರ್ಯಂತರ 9 ವಿಧದಿಂದ 9 ರೂಪದಿಂದ ಅಂದರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಮಾತ ಚಂದ್ರಗಂಟ ಪುಷ್ಪಂಡಿ ಕಾಲರಾತ್ರಿ ಆಖ್ಯಾಯಿನಿ ಮಹಾಗೌರಿ ಸಿದ್ಧಿದಾತ್ರಿ ಅನ್ನುವಂತಹ ಹೆಸರಿನಿಂದ ಅವರೆಲ್ಲರನ್ನು ಸಂಹರಿಸಿದೆ. 10ನೇ ದಿನ ನಮ್ಮ ಪಾಲಿಗೆ ವಿಜಯವು ಸಿಕ್ಕಿತು. ಆದ ಕಾರಣ ಇನ್ನು ಮುಂದೆ 9 ದಿವಸಗಳನ್ನು ಶರನ್ನವರಾತ್ರಿ ದಿನವೆಂದು ಕರೆದು 10ನೇ ದಿನವನ್ನು ವಿಜಯದಶಮಿ ಎಂದು ಕೊಂಡಾಡುತ್ತಾ 10 ದಿವಸಗಳ ಪರ್ಯಂತರ ಬ್ರಾಹ್ಮಣ ರೂಪದಲ್ಲಿ ಅಗ್ನಿ ರೂಪದಲ್ಲಿ ದೀಪ ರೂಪದಲ್ಲಿ ಮಲ್ಲಿಕಾ ರೂಪದಲ್ಲಿ ನನ್ನನ್ನು ಪೂಜಿಸುತ್ತಾ ಬಂದಲ್ಲಿ ಸಕಲ ಸಂಕಟಗಳನ್ನು ದೂರೀಕರಿಸಿ ಅವರವರ ಮನಸ್ಸಿನ ವ್ಯಕ್ತವನ್ನು ಇನ್ನು ಮುಂದೆ ಇಂತಹ ಕಷ್ಟ ಬಂದಲ್ಲಿ ಏನು ಮಾಡಬೇಕು ತಾಯಿ? ಕಷ್ಟ ಬಂದ ಕಾಲದಲ್ಲಿ ಚಿಂತಿಸುವ ಪ್ರಮೇಯವಿಲ್ಲ. ಅಡಗಿದರೆ ಕಾಲದಿಂದ ಕಟ್ಟವು ನಡೆತರುತ್ತ ತೂಯಿನಾದ್ರಿಗೆ ಬಿಡದೆ ಭಜಿಸಲು ಬಂದು ಪಡೆಯುವೆ ಬರೆಯುವೆ ಬಂದು ಪಡೆಯುವೆ ಒಂದು ಬರೆಯುವೆ ತಿಳಗೊಳ ಮುಂದೆ ಕಷ್ಟ ಬಂದಂತಹ ಕಾಲದಲ್ಲಿ ಚಿಂತಿಸುವ ಪ್ರಮೇಯವಿಲ್ಲ. ತುಯಿನಾದ್ರಿ ದಕ್ಷಿಣ ಭಾಗದಲ್ಲಿ ಕದಂಬವನ ಇದೆ. ಅಲ್ಲಿಗೆ ಬಂದು ನನ್ನ ಭಕ್ತಿಯಿಂದ ನನ್ನನ್ನು ಸ್ಮರಿಸಿಕೊಂಡ ನಿಮ್ಮ ಮೈದಾರಿ ನಿಮ್ಮ ಕಷ್ಟವನ್ನು ನಾನು